ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ಪ್ರತಿಯೊಂಜಿ ಬಾಲೆಗ್ಲ ನೈತಿಕ ಬರೌತಿ ಕೊಡು ಹೊಸ ಬರವು ನೀತಿಡು ಜೋಕ್ಲಿನ ಪುದೆ ಕಮ್ಮಿ ಮಲ್ಪನ ಪ್ರಯತ್ನ ನಡೆತದನೆಂದು ರಾಜ್ಯದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಪಂತೀರ್ ಕುಡ್ಲದ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜಿಡು ನಡೆತೊಂದುಪುನ ರಾಷ್ಟ್ರೀಯ ಶಿಕ್ಷಣ ನೀತಿ 2022 ವಿಚಾರ ಸಂಕಿರಣೋಡು ಶನಿವಾರ ಪಾಲ್ಗೊಂಡು ಆರೋಪಾತೀರಿಯರು. ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಅವಕಾಶಲು ಬೊಕ್ಕ ಸವಾಲು ಪನ್ಪುನ ವಿಚಾರ ಬಗೆಟ್ ವಿಚಾರ ಸಂಕಿರಣ ಕಾರ್ಯಕ್ರಮ ಕುಡ್ಲದ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜಿಡು ನಡೆತೊಂದುಂಡು. ಶನಿವಾರ ಕಾಂಡೆ ಪ್ರಾಥಮಿಕ ಬೊಕ್ಕ ಪ್ರೌಢ ಶಿಕ್ಷಣ ಮಂತ್ರಿ ಬಿ ನಾಗೇಶ್ ಪಾಲ್ದೆತೊಂಡಿರು. ಈ ಪೊರ್ತುಡು ಮಂತ್ರಿಯರು ಪಾತಿರ್ದು ಮೋದಿಯರ್ನ ಕನತ ಯೋಜನೆಯಲ್ಲಿ ಎಡ್ಡೆಡೆ ನಡೆತೊಂದುಂಡು. ಒಟ್ಟುಗು ಜನಕ್ಲು ಬಯಕುನಂಚ ನೈತಿಕ ಬರವುದ ಪಾಠ ಬರವು ಸಂಸ್ಥೆರಡು ಕೊರಡು ಇತ್ತೆ ಜೋಕಡ ಬುದ್ಧಿಯಂತಿಕೆ ಉಂಡು. ಆ ಶಕ್ತಿನ ನಮ್ಮ ಪರಿಣಾಮಕಾರಿಯಾದ ಗಲಸೊನ್ನ ಕೆಲಸ ಆವಡಾತಂಡು ಪ್ರತಿಯೊಂಜಿ ಬಾಲೆಗ್ಲ ನೈತಿಕ ಬರವು ತಿಕ್ಕೋಡು. ಗುರುಕುಲುಡು ವಾ ರೀತಿಡು ಋಷಿಮುನಿಕ್ಲು ಪಾಠ ಪ್ರವಚನ ಕೊರೊಂದಿತ್ತೆರ ಅವೇ ಮಾದರಿಡು ಬರವು ತಿಕ್ಕೋಡಾತನೆಂದು ಪಂಡಿರು. ಹೊಸ ಬರವು ನೀತಿಡು ಜೋಕ್ಲಿನ ಪುದೆ ಕಮ್ಮಿ ಮಲ್ಪನ ಪ್ರಯತ್ನ ನಡೆತದಂಡು. ಅಭ್ಯಾಸದ ಒಟ್ಟುಗು ಎಂಚಿನ ಆವಡು ಪನ್ಪುನ ಜೋಕ್ಲಿನ ಬಿರ್ಸಾದಿಗೆಗ್ ಸರಿಯಾದು ಅಕ್ಲಿನ ಬುಲೆಪವನ ಪ್ರಯತ್ನ ಈ ಸಂಸ್ಥೆ ನಡೆತದನೆಂದು ಮಂತ್ರಿ ನಾಗೇಶ್ ಪಂಡಿರು. ಒಂದು ಶಕ್ತಿಶಾಲಿ ಸಮಾಜ, ಆ ಸಮಾಜದ ಮೂಲಕ ದೇಶವನ್ನ ಮತ್ತೊಮ್ಮೆ ಪರಮದ ವೈಭವದ ಸ್ಥಿತಿಗೆ ತಗೊಂಡೋಗ್ಬೇಕು ಅಂತ ಏನು ಇಚ್ಛೆ ಇದೆ, ಅದಕ್ಕೋಸ್ಕರ ಹೊಸದಾಗಿ ಈ ವರ್ಷ ತರ್ತಿರುವಂಥ ಹೊಸ ಶಿಕ್ಷಣ ನೀತಿಯ ವಿಚಾರಗಳನ್ನ ಈಗಾಗಲೇ ನನಗನ್ಸುತ್ತೆ ಈ ಶಾಲೆಯಲ್ಲಿ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವತ್ತು ನಾನು ಹೋದ ಬಳಿ ಎಲ್ಲ ತುಂಬ ಜನ ಕೇಳ್ತಾರೆ, ಹಿರಿಯರು ತುಂಬ ಜನ ಫೋನ್ ಮಾಡ್ತಾರೆ, ನೈತಿಕ ಶಿಕ್ಷಣದ ಪಾಠವು ಆಗಬೇಕು ನಮ್ಮ ಮಕ್ಕಳಿಗೆ ಅಂತ. ಬುದ್ಧಿವಂತಿಕೆಯಲ್ಲಿ ನಮ್ಮ ಯಾವುದೇ ಮಗು ಏನೂ ಕಡಿಮೆ ಇಲ್ಲ. ಭಗವಂತ ನಮಗೆಲ್ಲರಿಗೂ ಒಂದೇ ಥರವಾದಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಆಚೆ ತರದಷ್ಟೇ ಶಿಕ್ಷಣ ಸಂಸ್ಥೆಗಳ ಮತ್ತು ಶಿಕ್ಷಕರ ಕೆಲಸ ಅನ್ನೋಂಥದ್ದು ನಮ್ಗೆ ಗೊತ್ತಿದೆ. ಆ ಶಕ್ತಿಯನ್ನು ಆಚೆ ತಂದು ಆ ಶಕ್ತಿ ಅಲ್ಟಿಮೇಟ್ ಆಗಿ ಪ್ರತಿ ಮಗುವಿನ ಸಮಾಧಾನ, ತನ್ನ ಸಂತೋಷವನ್ನು ತಂದುಕೊಡುವಂಥ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಬೇಕು. ಭಾರತದಲ್ಲಿ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬ ದೇವರು. ನೀವೇನಾದ್ರು ನಾಟ್ಯ ಅಭ್ಯಾಸ ಮಾಡಬೇಕು ಅಂತಾರೆ ನಟರಾಜನನ್ನು ಆರಾಧನೆ ಮಾಡ್ತೀರಾ. ಯಾರೋ ಒಬ್ಬ ಪೈಲ್ವಾನ್ ಆಗಬೇಕು ಅಂತ ಹೇಳಿ ಗರಡಿಗೆ ಹೋಗುವುದು ಅಂತಾದರೆ ಹನುಮಂತನನ್ನು ಆರಾಧನೆ ಮಾಡ್ತಾರೆ. ಯಾವುದೋ ಮರದ ಕೆಲಸ ಮಾಡಬೇಕು, ಕಬ್ಬಿಣದ ಕೆಲಸ ಮಾಡಬೇಕು ಅಂತಾದರೆ ವಿಶ್ವಕರ್ಮನನ್ನು ಆರಾಧನೆ ಮಾಡ್ತಾರೆ. ಹಾಗೆ ಶಿಕ್ಷಣ ವಿದ್ಯಾಭ್ಯಾಸ ಪಡಿಬೇಕು ಅಂತಾದರೆ ಸರಸ್ವತಿ ಆರಾಧನೆ. ದೇವರ ಹೊರತು ನಮ್ಮ ಯಾವ ಕಾರ್ಯ ಕೂಡ ಆಗಲ್ಲ. ತೇನ ವಿನ ತೃಣಮಪಿನ ಚಲತಿ ಅಂತ. ದೇವರೇ ನಿನ್ನನ್ನು ಬಿಟ್ಟು ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಮೊದಲು ಬೆಳಿಗ್ಗೆ ಎದ್ದಾಗಲಿ ಶಾಲೆಗೆ ಬರುವಾಗಲಿ ಆ ತಾಯಿ ಸರಸ್ವತಿ ಆರಾಧನೆ ಪ್ರಮುಖ. ಅವಳೇ ನಮಗೆ ಪ್ರೇರಣೆ ಕೊಡೋದು, ಅವಳೇ ನಮಗೆ ಆಶೀರ್ವಾದ ಮಾಡೋದು. ಶಕ್ತಿ ಬರವು ಸಂಸ್ಥೆಯ ಆಡಳಿತಾಧಿಕಾರಿ ಕೆಸಿ ನಾಯ್ಕ್ ಗುರುಕಾರ್ಮಿ ವಹಿಸಿದ್ದರು. ಶಾಸಕರು ವೇದವ್ಯಾಸ್ ಕಾಮತ್, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುದರ್ಶನ್ ಬೆದ್ರ, ಶಕ್ತಿ ಬರವು ಸಂಸ್ಥೆಯ ಪ್ರಧಾನ ಸಲಹೆಗಾರರು ರಮೇಶ್, ಕಾರ್ಪೊರೇಟರ್ ವನಿತಾ ಪ್ರಸಾದ್, ಡಿಸಿಪಿಐ ಸುಧಾಕರ್, ಸಂಸ್ಥೆಯ ಕಾರ್ಯಂತರ ಸಂಚಿತ್ ನಾಯ್ಕ್, ಪ್ರಿನ್ಸಿಪಾಲೇರ್ ಪೃಥ್ವಿರಾಜ್ ಪಾಲ್ದೆತೊಂಡಿರು. ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲೇರ್ನ ಸಂಘ, ಚಾಣಕ್ಯ ವಿಶ್ವವಿದ್ಯಾನಿಲಯ, ಶಕ್ತಿ ಎಜುಕೇಷನ್ ಟ್ರಸ್ಟ್ ಬೊಕ್ಕ ವಿದ್ಯಾಭಾರತಿದ ಒಟ್ಟು ಸೇರಿಗಿಡು ಈ ವಿಚಾರ ಸಂಕಿರಣ ನಡೆತೊಂದುಂಡು. ಸಾವಿರದ 1952 ನಡತನ ಭಾರತ ಚೀನಾ ಕೊಳಲಗು ಅಜಿಪ್ಪ ವರ್ಷದಿಂಜಿನ ಲೆಕ್ಕಡು ಇಡೀ ಮಾಹಿತಿ ಉಪನ ವಟಿ ಕುಟೀರ ಪ್ರಕಾಶನ ಬೆಂಗಳೂರು ಮುಕ್ಲಿನ ರೇಖೆ ದಾಟಿದ ಗಡಿ ಬೂಕ್ ಬಿಡುಗಡೆ ಕಾರ್ಯಕ್ರಮ ಕುಡ್ಲ ಬಾವುಟಕುಡ್ಡಿದ ಸೈನಿಕರನ ಭವನೋಡು ಶನಿವಾರ ನಡೆತಂಡೆ. 1952 ಅಜಿಪತೈನ್ ಬೊಕ 1979 ಸಮರ ಸೇನಾನಿ ಕಮಾಂಡರ್ ಜೆರಾಲ್ಡ್ ಪೌಲ್ ಮಸ್ಕರೆನಸ್ ಕುಡ್ಲ ಬೂಕು ಬಿಡುಗಡೆ ಮಲ್ತೇರು.
1952 ನಡತಿನ ಭಾರತ ಚೀನಾ ಕೊಳಲಗು ಅಜಿಪ ವರ್ಷದಿಂಜಿನ ಲೆಕ್ಕಡು ಇಡೀ ಮಾಹಿತಿ ಉಪನ ವಟಿ ಕುಟೀರ ಪ್ರಕಾಶನ ಬೆಂಗಳೂರು ಮುಕ್ಲಿನ ರೇಖೆ ದಾಟಿದ ಗಡಿ ಬೂಕು ಬಿಡುಗಡೆ ಕಾರ್ಯಕ್ರಮ ಕುಡ್ಲ ಬಾವುಟಗುಡ್ಡಿದ ಸೈನಿಕರನ ಭವನೋಡು ಶನಿವಾರ ನಡೆದಲು ಸುರತ್ಕಲ್ದ ರಾಷ್ಟ್ರಭಕ್ತ ನಾಗರಿಕ ವೇದಿಕೆದ ನಿಲಿಟ್ಟು ಕಾರ್ಯಕ್ರಮ ಅಟ್ಟಣೆ ಮಲ್ತಿತ್ತೇರು 1952 ಅಜಿಪತ್ತೈನು ಬೊಕ 1971 ಸಮರ ಸೇನಾನಿ ಕಮಾಂಡೋ ಜೆರಾಲ್ಡ್ ಪೌಲ್ ಮಸ್ಕರೇನಸ್ ಕುಡ್ಲ ಬೂಕು ಬಿಡುಗಡೆ ಮಲ್ತೇರು. ಜೆರಾಲ್ಡ್ ಪೌಲ್ ಮಸ್ಕರೇನಸ್ಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತೇರು. ದುಂಬುದ ಸೇನಾಧಿಕಾರಿ ಏರ್ ವೈಸ್ ಮಾರ್ಷಲ್ ರಮೇಶ್ ಕಾರ್ಣಿಕ್ ರೇಖೆ ದಾಟಿದ ಗಡಿ ಬೂಕುದ ಪೊಲಬ್ ಮಲ್ತು ಕೊರಿಯರು. ಮತ್ತೊಂದು ಲ್ಯಾಂಡ್ ಸೆಕ್ಯೂರಿಟಿ ಅದು ಭಾಳ 11,000 ಕಿಲೋಮೀಟರ್ ಕಚ್ಚಿಂದ ಪ್ರಾರಂಭವಾಗಿ ಮಣಿಪುರ, ಅಸ್ಸಾಂ, ಲೋವರ್ ಅಸ್ಸಾಂ, ಸಿಲ್ಚರ್, ಐಜೋಲ್, ಮಿಜೋರಾಂ, ನಾಗಾಲ್ಯಾಂಡ್ ಅದೊಂದು ವಿಶಾಲವಾದಂಥ ಲ್ಯಾಂಡ್ ಬಾರ್ಡರ್. ಜನಸಾಮಾನ್ಯರ ಪಟ್ಟಿಗೆ ಒಂದು ತಿಳುವಳಿಕೆ ಕೊಡುವಂಥದ್ದು ಆ ಒಂದು ದೃಷ್ಟಿಯಲ್ಲಿ ಬರೆದಿರುವಂತಹ ಪುಸ್ತಕ. ಈ ಪುಸ್ತಕದಲ್ಲಿ ಓದುವಾಗ ನನಗೆ ಅನಿಸಿದ್ದು ಅಂದರೆ ನಾವು ನಮ್ಮ ಗಡಿಯನ್ನು ಎಷ್ಟು ಸೇಫ್ ಮಾಡಿ ಇಟ್ಕೊಳ್ಬೇಕು. ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಾವು 1 ಇಂಚು ಜಾಗ ಪಕ್ಕದವ್ರು ಕಾಂಪೌಂಡ್ ಹಾಕುವಾಗ 1 ಅಡಿಯಲ್ಲ 1 ಇಂಚು ಜಾಗ ಈಚೆ ಬಂದರೆ ನಾವು ಗಲಾಟೆ ಮಾಡ್ತೇವೆ. ಬೇಕಾದರೆ ಕೋರ್ಟಿನವರೆಗೆ ಹೋಗಿ ನಾವು ಇಷ್ಟು ವರ್ಷ ದುಡಿದನ್ನೆಲ್ಲ ಸುರಿತೇವೆ. ಯಾಕೆ 1 ಅಡಿ ಜಾಗಕ್ಕಾಗಿ. ಅದೇ ನಮ್ಮ ದೇಶ ನಮ್ಮದಲ್ವಾ ಅದು. ಆ ಗಡಿಗೆ ಒಂದು ರಕ್ಷಣೆ ನಾವು ನೀಡೋದು ಬೇಡವಾ? ಆ ಗಡಿಗೆ ನಾವು ಬೇಕಾದಷ್ಟು ಸರ್ಕಾರದವರು ಮಾಡಲೇಬೇಕಿತ್ತು. ಅಲ್ಲಿ ಯಾವುದೇ ಸಹಕಾರ ಇಲ್ಲ. ಅಲ್ಲಿಯ ಸೈನಿಕರದ್ದು ಓದಿದರೆ ನಿಜವಾಗಿಯೂ ಬೇಸರ ಆಗ್ತದೆ. ವಟಿ ಕುಟೀರ ಪ್ರಕಾಶನ ಬೆಂಗಳೂರದ ಕಿರಣ್ ವಟಿ, ಬೂಕುಬರಿನ ವೀಣಾ ಶಾನ್ಭೋಗ್, ಜಿಲ್ಲೆದ ದುಂಬುದ ಸೈನಿಕರ ಸಂಘದ ಗುರ್ಕಾರ್ಯರು MS ಐರನ್, ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ದ ಗುರ್ಕಾರ್ಯರು ಸತ್ಯಜಿತ್ ಸುರತ್ಕಲ್, ದುಂಬುದ ಕರ್ನಲ್ ಶರತ್ ಭಂಡಾರಿ, ದುಂಬುದ ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ, ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ, ಉದ್ಯಮಿ ಮಹಾಬಲ ಪೂಜಾರಿ ಕಡಂಬೋಡಿ, ಪ್ರಭಾ ಕಾಮತ್ ಹುಂಡಿ ಕಾರ್ಯಕ್ರಮಟ್ಟು ಪಾಲ್ದೆ ತುಂಡಿರು. ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಗರ ಕಾಂಗ್ರೆಸ್ ಬೊಕ್ಕ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಒಟ್ಟಾದ ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆಗೆ ವಿರೋಧ ತೋಜಾದ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಯರು. ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಗರ ಕಾಂಗ್ರೆಸ್ ಬೊಕ್ಕ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಒಟ್ಟಾದ ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆಗೆ ವಿರೋಧ ತೋಜಾದ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡಪಾಯರು. ಪ್ರತಿಭಟನೆ ದುಂಬಾಳಿತ ವಯಸ್ಸಿನ ದುಂಬುದ ಶಾಸಕರು JR ಲೋಬೋ ಕೇಂದ್ರ ಸರ್ಕಾರದ ಮಿತ್ ಏವ್ರ ತೋಜಾದ ಪಾತಿರ್ದು ಬಿಜೆಪಿ ದೇಶ ವಿರೋಧಿ ಬಿತ್ತುದಿಲ್ಲ ಅಗ್ನಿಪಥ್ ಯೋಜನೆ ಹಿಡಿದು ಪಾಲ್ ಮಲ್ಪನ ಪ್ರಯತ್ನ ಮಲ್ತದಂಡ ಬೇಲೆದ ಅವಕಾಶ ಇಜ್ಜಿ ಪಣ ವ್ಯವಸ್ಥೆ ಜರಿಯೊಂದು ಪುನಃ ಪೊರ್ತುಡು ಸರ್ಕಾರದ ಈ ಯೋಜನೆ ದೇಶ ನನಲಾತ ಗುಂಡಿಗೆ ಬೂರ್ಪಾವಣೊಂದು ಬಂಡಿರು. ಅಗ್ನಿಪಥ ರಾಜಕೀಯ ಉಮೇದ ಬಿಜೆಪಿ ಅಸ್ತ್ರ ದೇಶನು ನಾಶ ಮಲ್ಪನ ಅಗ್ನಿಪಥ ಯೋಜನೆಗೆ ಮಾತೆರಲ ವಿರೋಧ ಮಲ್ಪಡೊಂದು ಲೋಬು ಬಂಡಿರು. ಯಾವುದರಿಗೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ, ಬಂಡವಾಳ ಹೂಡಿಕೆ ಆಗ್ತಾ ಇಲ್ಲ, ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ. ಈ ರೀತಿಯ ವ್ಯವಸ್ಥೆ ಇದ್ರೆ ಯಾವ ಯುವಕರಿಗೆ ಕೆಲಸಗಳು ಸಿಗಲಿಕ್ಕೆ ಸಾಧ್ಯ? ಮೊದಲು ಬಿಜೆಪಿ ಸರ್ಕಾರ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡಿಸಲಿ, ಕುಸಿಯುತ್ತಿರುವಂತ ಆರ್ಥಿಕ ಅವ್ಯವಸ್ಥೆಯನ್ನು ಸರಿ ಮಾಡಲಿ, ಬಂಡವಾಳ ಹೂಡಿಕೆ ಜಾಸ್ತಿ ಆಗುವಂತೆ ಮಾಡಲಿ, ಯುವಕರಿಗೆ ಕೆಲಸಗಳು ಸೃಷ್ಟಿಯಾಗುವಂತೆ ಮಾಡಲಿ. ಆಗ ತನ್ನಿಂತಾನೆ ನಮ್ಮ ದೇಶದ ನಿರುದ್ಯೋಗ ಒಂದು ನಾಶವಾಗ್ತಾ ಇದೆ. ಒಳ್ಳೆಯ ವ್ಯವಸ್ಥೆ, ಒಳ್ಳೆಯ ಶಿಕ್ಷಣವನ್ನು ಕಲಿಸಿ ನಾವು ಎಲ್ಲರಿಗೂ ಕೂಡ NCC ಅನ್ನು ಕಂಪಲ್ಸರಿ ಮಾಡಿದ್ರೆ ಒಳ್ಳೆಯ ಶಿಕ್ಷಣ ವ್ಯಕ್ತಿಗಳಾಗಿ ನಮ್ಮ ಯುವಕರು ಹೊರ ತುಂಬ್ತಾರೆ. ಇದಕ್ಕೆಲ್ಲ ಅಗ್ನಿಪಥ ಇದಕ್ಕೆ ಉತ್ತರವಲ್ಲ. ಈ ಅಗ್ನಿಪಥ ರಾಜಕೀಯ ಪ್ರೇರಿತವಾದ ಬಿಜೆಪಿ ಅಸ್ತ್ರ ದೇಶವನ್ನು ಇವತ್ತು ನಾಶ ಮಾಡಲಿಕ್ಕೆ ಹೋಗುವಂತ ವ್ಯವಸ್ಥೆ, ಇದನ್ನು ನಾವು ಧಿಕ್ಕರಿಸ್ತೀವಿ. ವಿಧಾನ ಪರಿಷತ್ ದುಂಬುದ ಸದಸ್ಯರ ಐವನ್ ಡಿಸೋಜ, ಪಾಲಿಕೆ ಸದಸ್ಯರಾದ ಶಶಿಧರ ಹೆಗ್ಡೆ, ಅಬ್ದುಲ್ ರೌಫ್, ಅಬ್ದುಲ್ ಲತೀಫ್, ಪ್ರವೀಣ್ ಚಂದ್ರ ಆಳ್ವ, ದುಂಬುದ ಸದಸ್ಯರು ಪ್ರಕಾಶ್ ಸಾಲ್ಯನ್, ಪದ್ಮನಾಭ ಅಮೀನ್, ಪಕ್ಷದ ಪಿರವರಿದ್ನ ವರ್ಗದ ಜಿಲ್ಲಾ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಪ್ರತಿಭಟನೆ ನಡೆಸಿದರು. ಕೈಗಾರಿಕಾ ವಲಯ ತಾಪನೆಗಾದ ಸರ್ಕಾರ ಸ್ವಾಧೀನ ಮಲ್ಪೆರ ಉಪನ ಮುಲ್ಕಿ ತಾಲೂಕುದ ಬಳ್ಕುಂಜೆ, ಉಳೆಪಾಡಿ, ಕೊಲ್ಲೂರು ಗ್ರಾಮಗಳಿಗೆ ಶುಕ್ರವಾರ DYFI ಕೂಟ ಭೇಟಿ ಕೊಡದು ಗ್ರಾಮದ ಕ್ಲಿಡ್ದು ಮಾಹಿತಿ ಒಟ್ಟು ಮಲ್ತದಂಡು. ಅಪಗ ಅಕ್ರಮವಾದ ಇಲ್ಲಿ ಇಲ್ಲಡೆ ಪೋದು ಸರ್ವೆ ಮಲ್ಪನ ಕೂಟ ಒಂಜಿ ತೋಜಿದು ಬೈದಂಡೆ.
ಕೈಗಾರಿಕಾ ವಲಯ ತಾಪನೆಗಾದ ಸರ್ಕಾರ ಸ್ವಾಧೀನ ಮಲ್ಪೆರ ಉಪ್ಪುನ ಮುಲ್ಕಿ ತಾಲೂಕದ ಬಳ್ಕುಂಜೆ ಉಳೆಪ್ಪಾಡಿ ಕೊಲ್ಲೂರು ಗ್ರಾಮೊಲೆಗ್ ಶುಕ್ರವಾರ ಡಿವೈಎಫ್ಐ ಕೂಟ ಭೇಟಿ ಕೊರ್ದು ಗ್ರಾಮದಕ್ಲಿರ್ದು ಮಾಹಿತಿ ಒಟ್ಟು ಮಲ್ತದಂಡೆ. ಡಿವೈಎಫ್ಐ ರಾಜ್ಯ ಗುರು ಕಾರ್ಯರು ಮುನೀರ್ ಕಾಟಿಪಳ್ಳ ಪಾತಿರ್ದು ಭೂಸ್ವಾಧೀನಗೂ ವಿರೋಧ ಮಲ್ಪನ ಗ್ರಾಮದ ಪೊರಂಬಾಟದಕ್ಲಿನ ಒಟ್ಟುಗು ಗ್ರಾಮೋಡು ಸುತ್ತು ಬಣ್ಣಗ ಗ್ರಾಮದ ಇಲ್ಲಿ ಜಾಗಿಲೆಗ್ ಭೇಟಿ ಕೊರ್ದು ಅಕ್ರಮವಾದ ಸರ್ವೆ ಮಲ್ತೊಂದಿತ್ತಿನ ಕೂಟ ಒಂಜಿ ಎದುರಾಂಡು. 2008 ಕರ್ತವ್ಯ ಅಕೇರಿ ಆತನ ಒತ್ತು ತಹಶೀಲ್ದಾರ್ ಚಂದ್ರಮೋಹನ್ ದುಂಬಾಡ್ತದ ಕೂಟ ಸುರತ್ಕಲ್ದ ಖಾಸಗಿ ವ್ಯಕ್ತಿ ಸಂತೋಷ್ ಕುಮಾರ್ ಪರವಾದ ಸರ್ವೆ ಮಲ್ಪನ ಗೊತ್ತಾಂಡು. ಈ ಪೊರ್ತುಡು ಅರಣ ಇಚಾರಿಪುನಗ ಕೆಐಡಿಬಿದ ಕ್ರೀಡ ಜನಕೊರತೆ ಉಪ್ಪು ನೀಡಿದವರ ಭೂಸ್ವಾಧೀನಾಧಿಕಾರಿ ಬಿನೋಯ್ ಸಮೀಕ್ಷೆ ಮಲ್ಪನ ಗುತ್ತಿಗೆಯನ್ನು ಖಾಸಗಿ ಏಜೆನ್ಸಿ ಹೊಂದುದನ ಸುರತ್ಕಲ್ದ ಸಂತೋಷರೇ ಕೊಡ್ತೀರು. ಆರು ದುಂಬುದ ಅಧಿಕಾರಿ ಆದ ಪುನಃ ಎಂಕ್ಲೆಗ್ ಈ ಕೆಲಸ ಗುದಿತೀರು. ಎಂಕ್ಲು ಎಲ್ಲೆಲ್ಲೆಡೆಪೋದು ಜಾಗದ ಇಡೀ ವಿವರದ ತಂದು ಅವಿನ ದಾಖಲೆ ಮಲ್ತದು ದಸ್ಕತ್ ದೆತೊನ್ನುವ ಕುಟುಂಬ ಸದಸ್ಯರನ್ನು ಇಲ್ಲದೆ ಎದುರು ಉಂತಾದು ಫೋಟೋ ದೆಪ್ಪು ಅಂದು ಮಾಹಿತಿ ಕೊಡ್ತೀರಿ. ಈ ರೀತಿ ಸಮೀಕ್ಷೆ ನಡಪಾಯರೆ ನಿಕ್ಲೆ ಬರೀನೆಕ್ ಜನಕ್ಲಿನ ದಸ್ಕತ್ ದೆತೊನಿಯರೆ ನಿಕ್ಲೆ ಗುತ್ತಿಗೆ ಕುರ್ನೆತ ಆದೇಶ ಪ್ರತಿ ಅತ್ತಂಡ ಐಕ್ ಕೆಐಡಿಬಿ ಅತ್ತಂಡ ಜಿಲ್ಲಾಡಳಿತ ನಿಕ್ಲೆ ಕುರ್ನ ಗುರ್ತು ಚೀಟು ತೋಜಾಲೆ ಪನ್ನಗ ಅವು ಓವುಲ ಎಂಕ್ಲೆ ಕುರ್ತು ಜಿರನ್ನು ತಿರುಪಾದಿರು. ಈ ರೀತಿ ಖಾಸಗಿ ವ್ಯಕ್ತಿಗಳು ಸರ್ಕಾರದ ಆದೇಶ ಗುರ್ತು ಚೀಡ್ದಂತೆ ಊರ್ದ ಉಲೈ ಬತ್ತದ ಇಲ್ಲಿ ಬೊಕ್ಕ ಜಾಗೆದ ಬಗೆಟ್ ಮಾಹಿತಿ ಒಟ್ಟು ಮಲ್ಪನ ಫೋಟೋ ದೆಪ್ಪುನ ದಸ್ಕತ್ ದೆತೊನ್ನ ಅಕ್ರಮ ಅಂದು ಆ ಕೂಟದಕ್ಲೆಗ್ ಜೋರು ಮಲ್ತದನಂದು ಮುನೀರ್ ಕಾಟಿಪಳ್ಳ ಪಂಡೇರು. ಗ್ರಾಮ ಪಂಚಾಯತಿದ ಗುಮನ ಕನವಂದೆ ಗುರ್ತು ಚೀಟು ಸರ್ಕಾರದ ಆದೇಶ ಓಲೆದಂತೆ ಲೆಕ್ಕದೆಪ್ಪುನ ಉದ್ದೇಶಗೂ ಗ್ರಾಮಗೂ ಪೊಗ್ಗಿರಬಲ್ಲಿ ಪಾಪದ ಗ್ರಾಮದಕ್ಲಿನ ಮಂಗೆ ಮಲ್ಪನ ಸಹಿಸುಜಾಂದು ಪಂಡ್ ಅಕ್ಲಿನ ವಾಪಸ್ ಕಡಪೊಡನಡು. ಭೂಸ್ವಾಧೀನ ಸಂಬಂಧಪಟ್ಟದು ಜಿಲ್ಲಾಡಳಿತ ತಪ್ಪು ಸಾದಿರಿ ಪೋಂದುಪ್ಪನಿಕ್ ಡಿವೈಎಫ್ಐ ವಿರೋಧ ಮಲ್ಪೊಂದು ಕಾಟಿಪಳ್ಳ ಪಂಡೇರು. ಡಿವೈಎಫ್ಐ ಕೂಟುಡು ವಕೀಲರು ದಿನೇಶ್ ಹೆಗ್ಡೆ ಉಳೆಪ್ಪಾಡಿ, ಅಶ್ವಿನಿ ಹೆಗ್ಡೆ, ರೈತ ಸಂಘದ ಯಾದವ ಶೆಟ್ಟಿ, ಡಿವೈಎಫ್ಐದ ನಿತಿನ್ ಬಂಗೇರ, ಶ್ರೀನಾಥ್ ಕುಲಾಲ್, ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರು ಆನಂದ್, ಭೂಸ್ವಾಧೀನ ವಿರೋಧಿ ಸಮಿತಿದ ನಾಯಕರು ಒಟ್ಟುಗಿತ್ತೇರು. ಈರಿನ ಕಾಂಟ್ರಾಕ್ಟ್ ಬೇಸ್ಡ ಅತ್ತಂದ ಔಟ್ಸೋರ್ಸ್ಡ ನೇಮಕ ಮಲ್ದ ಎಂಕೆಲ್ಲ ಸ್ಟಾಪ್ ಮೇರಿತ್ತೆ ಬಂದು ಕೆಡಿಬಿದ ದಾಲ ಕಾರ್ಡ್ ಉಂಡ ಇಜ್ಜಿ ಈರುಡುಪುನಗಾರ ರಿಟೈರ್ಡ್ ತಹಶೀಲ್ದಾರ್ ಪನ್ಪ ರಿಟೈರ್ಡ್ ಉಪ ತಹಶೀಲ್ದಾರ್ ಪನ್ಪ ಮಾತ್ರ ಉಪ್ಪು ನೀಡಿದ ಈ ರೀತಿ ನೆಕ್ ಸಂಬಂಧಪಟ್ಟು ವಾ ದಾಲತ್ತು ಈ ರೀತಿ ಬರ್ಪಣೆ ತಪ್ಪತ್ತ ಒಂದು ವೇಳೆ ಜನಕುಲಿತ ಇಂಥ ಸೂಕ್ಷ್ಮ ಸಂದರ್ಭ ಎಂತ ಜೊತೆನವರನ್ನು ಗೊತ್ತಿತ್ತು ಬಲ್ಲಿ ಅಂಡ್ ಇರ್ ಬತ್ ನನ ಇದು ಈರ್ ಇನಿ ಈ ಸ್ಟಾಪ್ ಒಂದು ಈ ಕೆಲಸ ಉಂಟು ಅದು ಕಾಂಟ್ರಾಕ್ಟರ್ ಗಮನ ಕಾಂಟ್ರಾಕ್ಟರ್ ಎಂಚಿನ ಲಿಖಿತವಾದ ಸರ್ಕಾರದ ಆದೇಶ ಇಜ್ಜಿನ ಮಗಳು 30 ಪನ್ಪೇರು ಆದೇಶ ಇಜ್ಜಿನ್ನಂಡ ಆದೇಶದ ಹೊರತಾದ ಬರ್ರೇನೆ ಆದೇಶ ಇಜ್ಜಿನ ಅದು ನನ್ನ ಕಾಂಟ್ರಾಕ್ಟರ್ ಪನ್ಪುಂಡಲ್ಲ ಕಾಂಟ್ರಾಕ್ಟರ್ ಪನ್ಪುಂಡಲ್ಲ ಪೇಪರ್ ಪೇಪರ್ ಮಾಡೋಡು ಅದು ಎಂಕಲ ಅಧಿಕೃತ ಜನಗಳು ಹತ್ತು ಪಾತೇರ್ನ ಅಂಡೆಂಕ್ಲು ಸಾರ್ವಜನಿಕ ಹಿತಾಸಕ್ತಿ ಏನೊಂದಿಲ್ಲ ಒಂಜಿ ಸಾಮಾಜಿಕ ಕಾರ್ಯಕರ್ತರಾದ ಆರು ವಕೀಲರಾದ ಏನೊಂದಿಲ್ಲ ಈರೇ ಬಂಡಾರು ಎಂಕುಲೊಟ್ಟಿಗೆ ದಾಲಜ್ಜಿ ಪೇಪರ್ ಇಜ್ಜಿ ಎಂಗ್ಲ ನೇಮಕಾತಿಗೆ ಸಂಬಂಧಪಟ್ಟಂತ ಅಧಿಕೃತ ಒವ್ವೇ ರೀತಿಯ ಸರ್ಕಾರದ ಕೆಡಿಬಿ ನೇಮಕ ಮಲ್ದಿಜ್ಜಿ ಕುಡ್ಲ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜದ ವಿಚಾರ ಸಂಕಿರಣ ಕಾರ್ಯಕ್ರಮಟು ಪಾಲ್ದಿತು ನಿರಬತ್ತನ ರಾಜ್ಯದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಕಾರ್ಯಕ್ರಮ ದುಂಬತ್ತ ಶಕ್ತಿನಗರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಗೂ ಭೇಟಿ ಕೊರಿಯರು. ಕುಡ್ಲ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜದ ವಿಚಾರ ಸಂಕಿರಣ ಕಾರ್ಯಕ್ರಮಟು ಪಾಲ್ದಿತು ನಿರಬತ್ತನ ರಾಜ್ಯದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಕಾರ್ಯಕ್ರಮ ದುಂಬತ್ತ ಶಕ್ತಿನಗರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಗೂ ಭೇಟಿ ಕೊರಿಯರು. ಮಂತ್ರಿಯರು ಶ್ರೀ ಗೋಪಾಲಕೃಷ್ಣ ದೇವರನ ಇಂಬು ನಟ್ಟೊಂಡೇರು. ದೇವರಿಗೆ ವಿಶೇಷ ಆರತಿ ಪತ್ತು ನಡೆದ ಬೊಕ್ಕ ಪುರೋಹಿತರು ಮಂತ್ರಿಯರಿಗೆ ಪ್ರಸಾದ ಕೊರಿಯರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೆಸಿ ನಾಯ್ಕ್, ಟ್ರಸ್ಟಿ ಸಂಚಿತ್ ನಾಯ್ಕ್ ಬೊಕ್ಕ ಸಮಿತಿ ಸದಸ್ಯರು ಭಕ್ತರು ಈ ಪೊರ್ತುಡು ಒಟ್ಟುಗಿತ್ತೇರು.
ಒಂಜಿ ದಿನದ ಬರ್ಸಗೂ ಸುರತ್ಕಲ್ ಕ್ಷೇತ್ರಡು ಭಾರಿ ನಷ್ಟ ಉಂಡಾತಂಡು. ಕ್ಷೇತ್ರದ ಪಾಕ ಕರಡಿಟ್ಟು ಇಲ್ಲಡೆ ನೀರು ಪೊಗುದುಂಡು. ಶಾಸಕರೇ ಈರೆಗೆ ಓಟು ಕೋರ್ನ ಜನಕ್ಲೆಗ್ ನ್ಯಾಯ ಕೊರಿಯರ ಆಯ್ಜಿನಾಂಡ ರಾಜಿ ಕೊರ್ದು ಇಲ್ಲಡೆ ಪೋಲೆ ಅತ್ತಂಡ ಈರಿನ ವೈದ್ಯ ಬೇಲೆ ದುಂಬರಿ ಪುಲೆ ಎಂದು ಕ್ಷೇತ್ರದ ದುಂಬುದ ಶಾಸಕರು BA ಮೊಯ್ದೀನ್ ಬಾವ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿಗೆ ಪಂತೇರು. ಸುರತ್ಕಲ್ಡು ದುಂಬುದ ಶಾಸಕರು BA ಮೊಯ್ದೀನ್ ಬಾವ ಸುದ್ದಿ ಕುಟುಡು ಪಾತಿರ್ದು ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರೇ ಈರಿಗೆ ಓಟು ಕೊರ್ನ ಜನಕ್ಲೆಗ್ ನ್ಯಾಯ ಕೊರಿಯರ ಆಯ್ಜಿನಾಂಡ ರಾಜಿ ಕೊರ್ದು ಇಲ್ಲಡೆ ಪುಲೆ ಅತ್ತಂಡ ವೈದ್ಯ ಬೇಲೆ ದುಂಬರಿ ಪುಲೆ ಎಂದು ಏವರ ತೋಜಾಯರು. ಒಂಜಿ ದಿನದ ಬರ್ಸಗೂ ಸುರತ್ಕಲ್ ಕ್ಷೇತ್ರಡು ಭಾರಿ ನಷ್ಟ ಉಂಡಾತಂಡು. ಕ್ಷೇತ್ರದ ಪಾಕ ಕರೆಟ್ ಇಲ್ಲಡೆ ನೀರು ಪೊಗುದುಂಡು. ಅಲ್ಪದ ಜನಬೊಕ್ಕ ಮುರುಗುಲಿನ ಅವಸ್ಥೆ ಪಂಡದ ಪ್ರಯೋಜನ ಇಜ್ಜಿ. ಈ ಬಗೆಟ್ ಎಂಕ್ಲಿನ ಕೂಟ ತೂದು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ತೂವನ್ನ ಅಧಿಕಾರಿಗೆ ಸ್ಥಿತಿಗತಿ ಬಗೆಟ್ ವಿವರ ಕೊಡ್ತ ಆಂಡ ಈ ಕಡೆತ ಕಾರ್ಪೊರೇಟರ್ ಅತ್ತನ ಶಾಸಕರು ಶಾಶ್ವತ ಪರಿಹಾರ ಮಲ್ತೊಂದಿಜ್ಜೇರು. ಒಂದಿಕ್ ಮಾತ ಏರು ಜವಾಬ್ದಾರಿಂದು ಮೊಯ್ದೀನ್ ಬಾವ ಕೇಂಡಿರು. ಸ್ಮಾರ್ಟ್ ಸಿಟಿ ಪುದರಡು ಬೈದಿನ 2,000 ಕೋಟಿ ರೂಪಾಯಿ ಶಾಸಕರು ಓಡೆ ಖರ್ಚು ಮಲ್ತದೇರು. ಈ ದುಂಬು ಸುರತ್ಕಲ್ಡ್ ಕೈಕಂಬ ಮುಟ್ಟ ಆಜಿ ಸಾಲ ಮಾರ್ಗ ಮಲ್ಪೆರೆ ಬಜೆಟ್ ಕಾಸು ಬಿಡುಗಡೆ ಆತನು ಆಂಡ ಅವೇಟು ಒರಿಯಾಗ ಟೆಂಡರ್ ಆತನಿನ ಕ್ಯಾನ್ಸಲ್ ಮಲ್ತದು ಬೊಕ್ಕ ರಡ್ಡನೆ ಟೆಂಡರ್ ಲೆಪ್ಪೆರೆ ಗತಿಜನ್ ನಂಚ ಆತನು ಅವೇಕ ದೀತನ 10 ಕೋಟಿ ರೂಪಾಯಿ ಓಡೆ ಪೋಂಡು ದೇವರಿಗೆ ಗೊತ್ತು. ಒಂದಿತ ಒಟ್ಟುಗು ಸುರತ್ಕಲ್ ಮಾರ್ಕೆಟ್ಗೆ 152 ಕೋಟಿ ರೂಪಾಯಿ ಯೋಜನೆ ಶುರುವಾದ 52 ಕೋಟಿ ರೂಪಾಯಿ ಬಿಡುಗಡೆ ಆದಿತ್ತಂಡು. ಕೊರೋನಾ ಕಾರಣ ಕುರಿತು ಅವಿನ ಅರ್ಧೊಡೆ ಉಂತಾದಿರಂದು ಮೊಯ್ದೀನ್ ಬಾವ ಪಂಡೇರು. ಸುರತ್ಕಲ್ ಟೋಲು ಶುರು ಆಪುನಿನು ತಾನು 9 ತಿಂಗಳು ಕಡೆಸದೆ ಮೂಜಿ ಸರ್ತಿ ಇಲ್ಲಡೆ ಬತ್ತನ ಟೋಲ್ ಗುತ್ತಿಗೆದಾಯನ ಜೋರು ಮಂತದು ಇಲ್ಲಡೆ ಕಡಪುಡ್ದೆ. ಟೋಲ್ ವಿಷಯಡು ತಾನು 1 ರೂಪಾಯಿದೆ ತೊಂದಿತ್ತನ ತಾನು ಸಾರ್ವಜನಿಕ ಜೀವನೋಡದು ನಿವೃತ್ತಿ ಆಪೆ ಶಾಸಕರೇ ಇರು ಕಾಂಟ್ರಾಕ್ಟರ್ಡ್ ಕಾಸು ದೇಯ್ದಿಜಿಂದು ಆಣೆ ಪಾಡ್ಲಿ. ಈ ಬಗೆಟ್ ಕಾಂಟ್ರಾಕ್ಟರೇ ಎಂಕ್ ದೂರು ಕೊಡ್ತೀರು. ರಾಜಮಾರ್ಗ ಮಂತ್ರಿ ಜಿಲ್ಲೆಗೆ ಬಂದಾಗ 1 ಗಂಟೆ ಅಪಾಯಿಂಟ್ಮೆಂಟ್ ತಂದು ಟೋಲ್ ಬಂದ ಆಯ್ಜಿಂಡ ರಾಜಕೊರ್ಪ ಎಂದು ಪಂತೋರಂಡ ಸುರತ್ಕಲ್ ಜನ ಈರಿನ ಒಟ್ಟುಗುಂತುದು ಇருந்து ಆರ್ಪಂಡೇರು. ರಾಜಸ್ಥಾನ ಉದಯಪುರ ಟು ಟೈಲರ್ ಕನ್ನಯ್ಯ ಲಾಲ್ನ ಕೆರ್ನ ಬಗೆಟ್ ಮಾಧ್ಯಮದ ಕ್ಲಿಕ್ಕೇನ ಪ್ರಶ್ನೆಗೆ ಮೊಯ್ದೀನ್ ಬಾವ ಜವಾಬ್ ಕೊರ್ದು ಒಂದಕ್ಕೆ ಇಂಗ್ಲು ಭಾರಿ ವಿರೋಧ ಮಲ್ಪುವ ಇಸ್ಲಾಮುಡು ನನೋರಿಯಾಗ ನಿರ್ಪುನ ಪೆಟ್ಟುವಾಡ್ನೆಕ್ ನಿಷೇಧ ಉಂಡು ತರೆಕಡತನ ಘೋರ ಚಲ್ ಕಾರ್ಯಗೂ ಅಕ್ಲಿನ ಪಾಶಿಗೆ ಕೊರಡು ಒಂದು ಬಂಡೇರು. ಯಾತಕ್ಕೆ ಈ ಥರ ಆಯಿತು ಬಹುಶಃ ನಿಮ್ಗೆ ಗೊತ್ತಿರ್ಬೋದು. ಈ ಭಾಗಕ್ಕೆ ಸಾಧಾರಣ 2-2.5 ಸಾವಿರ ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯ ದುಡ್ಡು ಆಲ್ರೆಡಿ ಬಂದಾಗಿದೆ, ಖರ್ಚು ಮಾಡಿ ಆಗಿದೆ. ಎಲ್ಲಿ ಬೇಕಲ್ಲಿ ಅಗದಿಟ್ಟಿದ್ದಾರೆ, ತೆಗೆದಿಟ್ಟಿದ್ದಾರೆ. ಏನಾಗಿದೆ ಅಂತ ಹೇಳಿ 2-2.5 ಸಾವಿರ ಕೋಟಿ ರೂಪಾಯಿ ದುಡ್ಡಲ್ಲಿ ಏನಾಗಿದೆ ಅಂತ ಹೇಳುವಂಥ ಪರಿಸ್ಥಿತಿ ಜನರು ಕೇಳುವಂಥ ನಿಟ್ಟಿನಲ್ಲಿ ಆಗಿದೆ ಅಂತ ಹೇಳುವಂಥ ಅದನ್ನು ನಾವು ಒಪ್ಪಿಕೊಳ್ಬೇಕಾಗುತ್ತೆ. ಆ ವೈಜ್ಞಾನಿಕವಾದ ರೀತಿಯಲ್ಲಿ ಇದನ್ನು ಮಾಡಿದರೆ ಯಾವುದಾದ್ರೂ ಒಂದು ಕೆಲಸ ಸರಿಯಾದ ರೀತಿಯಲ್ಲಿ ಆಗ್ಬೋದು ಅಂತ ಹೇಳುವಂಥ ಒಂದು ಭರವಸೆ ಜನರಲ್ಲಿತ್ತು. ಜನರ ತೆರಿಗೆ ಕಟ್ಟಿ ಜನರಿಗೆ ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ಆಗಲಿಕ್ಕೆ ನಮ್ಮ ಶಾಸಕರ ನೇರ ಹೊಣೆ ಮತ್ತು ಕಾರ್ಪೊರೇಷನ್ನೇ ನೇರ ಹೊಣೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವನಿಗಾದರೂ ನಾನೊಂದು ಮುಸ್ಲಿಂ ಆಗಿದ್ದೇನೆ, ನನ್ನ ಧರ್ಮ ಹೇಳಿರ್ಬೋದು ಅಥವಾ ನಾನು ನಂಬಿದಂತಹ ಧರ್ಮ ಹೇಳಿರ್ಬೋದು, ನಾನು ಪ್ರೀತಿಸಿದಂತಹ ಧರ್ಮಗಳು ಯಾವುದೇ ಧರ್ಮನೂ ಇಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ಹೊಡೆಯುವಂತಹದಕ್ಕೂ ನಮ್ಮ ಕುರ್ಆನ್ನಲ್ಲಿ ನಿಷೇಧವಿದೆ. ನಾನು ಇನ್ನೊಬ್ಬರನ್ನು ಜೋರ್ ಬೈದು ಮಾತನಾಡಲಿಕ್ಕೂ ನಿಷೇಧ ಇದೆ. ಈ ತಲೆಯನ್ನು ಕಡಿದು ಮಾಡಿದಂಥ ಕ್ರೂರಿ ಕೆಲಸಕ್ಕೆ ಅವರಿಗೆ ನೇಣು ಹಾಕುವಂಥ ಕೆಲಸವನ್ನು ಕೂಡಲೇ ಮಾಡ್ಬೇಕು, ಅದಕ್ಕೆ ಲೇಟ್ ಮಾಡಬಾರ್ದು ಅಂತ ಯಾರಿದ್ದಾರೆ ಅಂತ ಆ ಒಂದು ಮನೋವೃತ್ತಿಯವರು ಯಾರಿದ್ದಾರೆ ಅವರು ಮನುಷ್ಯರಲ್ಲ, ಅವರು ಯಾವುದೇ ಧರ್ಮಕ್ಕೆ ಸೇರಿದವರಲ್ಲ. ಉದ್ಯಮಿ ಆದಿಪನ ನವೀನ್ ಶೆಟ್ಟಿ ಪನ್ಪನಾರಣ ಇಲ್ಲಡೆ ಕುಡ್ಚಲಿ ಒರಿ ಪೊಗ್ಗುದು ಪೊಂಜಿಗೆ ಪೆಟ್ಟು ಪಾಡಿಯರ ಪ್ರಯತ್ನ ನಡಪಾದ್ನ ಸಂಗತಿ ವಿಟ್ಲ ಕೈತಲ್ದ ಚಂದಳಿಕೆ ನಡತದೆ. ಚಂದಳಿಕೆ ಕೈತಲ್ದ ರಿಕ್ಷಾ ಡ್ರೈವರ್ ಗಣೇಶ್ ಶೆಟ್ಟಿ ಪನ್ಪನಾಯೆ ಪರ್ನ ಫೋರ್ಸ್ಡು ಪೊಂಜಿಗೆ ಪೆಟ್ಟು ಪಾಡಿಯರ ತೂಯಿನ ಆರೋಪಿ ಆದುಲ್ಲಿ. ಉದ್ಯಮಿ ಆದಿಪುನ ನವೀನ್ ಶೆಟ್ಟಿ ಪನ್ಪನಾರಣ ಇಲ್ಲಡೆ ಕುಡ್ಚಲಿ ಉರಿ ಪೋಗುದು ಪೊಂಜಿಗೆ ಪೆಟ್ಟು ಪಾಡಿಯರ ಪ್ರಯತ್ನ ನಡಪಾದ್ನ ಸಂಗತಿ ವಿಟ್ಲ ಕೈತಲ್ದ ಚಂದಳಿಕೆ ನಡತದೆ. ಚಂದಳಿಕೆ ಕೈತಲ್ದ ರಿಕ್ಷಾ ಡ್ರೈವರ್ ಗಣೇಶ್ ಶೆಟ್ಟಿ ಪನ್ಪನಾಯೆ ಪರ್ನ ಫೋರ್ಸ್ಡು ಪೊಂಜಿಗೆ ಪೆಟ್ಟು ಪಾಡಿಯರ ತೂಯಿನ ಆರೋಪಿ ಆದುಲ್ಲಿ. ಶುಕ್ರವಾರ ಬಯ್ಯಗು ಉದ್ಯಮಿ ನವೀನ್ ಶೆಟ್ಟಿ ಪನ್ಪನಾರಣ ಇಲ್ಲಗ ಪೋಗುದು ಅರೆನ ಬುಡೆದಿ ಜೋಕ್ಲಿಗೆ ಬೀಸತ್ತಿಡು ಕುತ್ತಿರ ದುಂಬು ಬೈದೆ ಪೊಂಜು ಪೋಡಿದು ಬೊಬ್ಬೆ ಪಾಡ್ದು ಜೋಕ್ಲಿನ ಒಟ್ಟುಗು ಇಲ್ಲದ ಕೋಣೆ ಒಂಜಿಗೆ ಬಲಿಸಿದ್ದು ಖಂಡನೆಯಾಗ ಫೋನ್ ಮಲ್ತದು ಸಂಗತಿ ತೀರ್ಪಾದಿರು. ಅಪಗನೆ ನವೀನ್ ಶೆಟ್ಟಿ ಇಲ್ಲದ ಕೈತಲ್ದ
ತಕ್ಲಿಗೆ ಫೋನ್ ಮಲ್ತದು ವಿಚಾರ ಪಂತೇರು ನಿರಕರೆ ತಕ್ಲು ಪಾರ ಬನ್ನಗ ಅವೆನ್ ತೂಯಿನ ಗಣೇಶ್ ಶೆಟ್ಟಿ ನವೀನ್ ಶೆಟ್ಟಿನ ಜೀವದೆಪ್ಪು ಎಂದು ಪೋಡಿಪಾದು ಅಲ್ತ ತಪ್ಪಾಯಿರ ತೂನಗ ಊರ್ದಾಕ್ಲು ಮಾತ ಸೇರ್ದು ಪತ್ತದು ಸಮ ಪೊಲಿಪಾಡ್ದೇರು ಗಣೇಶ್ ಶೆಟ್ಟಿನ ಬಗೆಟ್ ವಿಟ್ಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರು. पूरा इतना पूरा बगल जाता है बोड़ा है ना हमारा है ना जाके बोड़ा 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 ये बोड़ा क्या है मगर निकलो बोड़ा है जाके नहीं ना बोर्ची याना सुद्दी क्या है हां बोलो हां देवर ने मार मैं संगे कर तू ना छोड़े इतना सुद्दी बात ये रात गंडा इंतजार बेजार थी अभी ನಾವು ಫ್ರೆಂಡ್ಸ್ ಬಾವು ನೇಚರ್ ದಾಖಲು ಪ್ರಬಂಧ ಹಾಕೋ ವಿಷಯ ಇನ್ಕೋ ಹಾಕೋ ಬೆಚ್ಚ ನೇಚರ್ ಬೇಕು ರಾಯ ಬಂದದ್ದು ಎನ್ನ ಅಂಬೆ ಒಂದರ ಕೋಟಿ ಕಟ್ಟದಿದೆ ಮಗಲೇ ಕಟ್ಟಿದೆ. ಒಡಿಪು ಕಾರ್ಲಾ ಕುಂದಾಪುರ ಬುಕ ಕಾಪುಡು ಸವಿತ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಶಾಖೆ ಇದ್ದಿದೆ. 5ನೇ ಶಾಖೆ ಒಡಿಪು ಜಿಲ್ಲೆದ ಬ್ರಹ್ಮಾವರಡು ಜುಲೈ 5ಕ್ಕೆ ಉದಿಪನಾಯರುಂಡು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರದ ಗುರ್ಕಾರ್ಯರು ಬಿಎಚ್ ಕೃಷ್ಣರೆಡ್ಡಿ ಶಾಖೆಯನ್ನು ಉದಿಪನ ಮಲ್ಪುವೆರು. ಒಡಿಪು ಕಾರ್ಲ ಕುಂದಾಪುರ ಬುಕ ಕಾಪುಡು ಸವಿತ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಶಾಖೆ ಇತ್ತಿದ್ದು 5ನೇ ಶಾಖೆ ಒಡಿಪು ಜಿಲ್ಲೆದ ಬ್ರಹ್ಮಾವರಡು ಜುಲೈ 5ಕ್ಕೆ ಉದಿಪನಾಯರುಂಡು. ಈ ಬಗೆಟು ಒಡಿಪುದ ಪ್ರೆಸ್ ಕ್ಲಬ್ ನಡಪೈನ ಸುದ್ದಿಕೂಟುಡು ಸವಿತಾ ಸಮಾಜದ ನಾಯಕರು ಮಾಹಿತಿ ಕೊಡಿಯರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರದ ಗುರ್ಕಾರ್ಯರು ಬಿಎಚ್ ಕೃಷ್ಣರೆಡ್ಡಿ ಶಾಖೆಯನ್ನು ಉದಿಪನ ಮಲ್ಪೇರು. ಶಾಖೆದ ಸೆಲೂನ್ ಸಾಧನವಲಿನ ಅಂಗಡಿನ ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನ ಬಾರ್ಕೂರದ ಆಡಳಿತ ಮುಕ್ತೇಸರರು ಸುರೇಶ್ ಭಂಡಾರಿ ಕಡಂದಲೆ ಉದಿಪನ ಮಲ್ಪೇರು. ರಾಜ್ಯ ಸೌಹಾರ್ದ ಸಹಕಾರಿ ಒಕ್ಕೂಟದ ನಿರ್ದೇಶಕರು ಬೊಕ ಒಡಿಪು ಜಿಲ್ಲಾ ಸಹಕಾರಿ ಒಕ್ಕೂಟದ ಗುರ್ಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ ಭದ್ರತಾ ಕೋಶ ಉದಿಪನ ಮಲ್ಪೇರು. ಜಿಲ್ಲಾ ಸವಿತ ಸಮಾಜದ ಮರ್ಯಾದಿ ಗುರುಕಾರ್ಯರು ಬನ್ನಂಜೆ ಗೋವಿಂದ ಭಂಡಾರಿ ಸುರೂತ ಪಾತೆರ ಪನ್ಪೇರೆಂದು ಸವಿತಾ ಸಮಾಜದ ನಾಯಕರು ತಿಳಿಪಾಯರು. ಒಡಿಪು ಜಿಲ್ಲಾ ಸೌಹಾರ್ದ ಒಕ್ಕೂಟದ ಗುರುಕಾರ್ಯರು ಭಾಸ್ಕರ್ ಕಾಮತ್ ಬೊಕ ಸವಿತಾ ಸಮಾಜದ ನಾಯಕರು ಪಾಲ್ದಿತುನಿರು. ಈ ಕಾರ್ಯಕ್ರಮಟು ಸರ್ವೇರ್ಲ ಪಾಲ್ದಿತುನುಡು ಮಾಧ್ಯಮಲಡ ಭಿನ್ನೈತೊಂಡಿರು. ಜಿಲ್ಲಾ ಸವಿತಾ ಸಮಾಜದ ಗೌರವಾಧ್ಯಕ್ಷರಾದ ಹಾಗೂ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀ ಬನ್ನಂಜೆ ಗೋವಿಂದ ಭಂಡಾರಿ ಅವರು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಭಾಸ್ಕರ್ ಕಾಮತ್, ಉಡುಪಿ ಜಿಲ್ಲಾ ಸೌಹಾರ್ದ ಒಕ್ಕೂಟ, ಶ್ರೀ ವೆಂಕಟೇಶ್ ಶಿಕಾರಿಪುರ ಸ್ಥಾಪಕ ಅಧ್ಯಕ್ಷರು, ಸವಿತಾ ವಿವಿಧೋದ್ದೇಶ ಸಹಕಾರ ಸಂಘ ಶಿಕಾರಿಪುರ, ಶ್ರೀ ವಿಶ್ವನಾಥ್ ಸಾಲಿಯಾನ್ ಬಂಟ್ವಾಳ ಅಧ್ಯಕ್ಷರು, ದಕ್ಷಿಣ ಕನ್ನಡ ಸವಿತಾ ಸಮಾಜ ಸೌಹಾರ್ದ ಸಹಕಾರಿ ನಿಮಿತ್ತ ಹಾಗೂ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು, ಶ್ರೀ ವಿಶ್ವನಾಥ್ ಭಂಡಾರಿ ನಿಂಜೂರು ಅಧ್ಯಕ್ಷರು, ಉಡುಪಿ ಜಿಲ್ಲಾ ಸವಿತಾ ಸಮಾಜ, ಶ್ರೀ ರಾಜೇಶ್ ಶೆಟ್ಟಿ ಉಪಾಧ್ಯಕ್ಷರು, ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಶ್ರೀ ಶ್ರೀಧರ್ ಹೆಗ್ಡೆ ಅಧ್ಯಕ್ಷರು, ಶುಭಂ ಶೈಕ್ಷಣಿಕ ಗ್ರಾಮಾಭಿವೃದ್ಧಿ ಸಂಸ್ಥೆ ಶಿವಮೊಗ್ಗ, ಎಸ್ ನಾರಾಯಣ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ವಾರಂಪಳ್ಳಿ, ಶ್ರೀ ಸದಾಶಿವ ಬಂಗೇರ ಕುರ್ಕಾಲು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಸವಿತಾ ಸಮಾಜ ಉಡುಪಿ, ಶ್ರೀ ಶಿವರಾಮ್ ಭಂಡಾರಿ ನಂದಾಳಿ ಅಧ್ಯಕ್ಷರು ಬ್ರಹ್ಮಾವರ ತಾಲೂಕು ಸವಿತಾ ಸಮಾಜ ಮತ್ತು ಶ್ರೀ ಪವನ್ ಕಟ್ಟಡ ಮಾಲಕರು ಸೈಂಟ್ ಆಂಥೋನಿ ಪ್ಲಸ್ ಬ್ರಹ್ಮಾವರ ಇವರು ಉಪಸ್ಥಿತರಿದ್ದಾರೆ. ಕುಡ್ಲ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ನಡತಿನ ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಅವಕಾಶಲು ಬೊಕ್ಕ ಸವಾಲು ಪನ್ಪನ ವಿಚಾರಕೂಟ ಶನಿವಾರ ಮಧ್ಯಾಹ್ನ ಅಕಿರಿಯಾಂಡ್ ಎಲ್ಲಿಯ ಬೊಕ್ಕ ಮಲ್ಲಶಾಲೆ ಬರವು ಖಾತೆ ಮಂತ್ರಿ ಬಿಸಿ ನಾಗೇಶ್ ಬರವು ಕಲ್ಪನಾ ಕ್ರೀಡಾ ಪಾತ್ರಕತೆ ನಡಪಾಯರು. ಕುಡ್ಲ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಅವಕಾಶಲು ಬೊಕ್ಕ ಸವಾಲು ಪನ್ಪುನ ವಿಷಯಡು ವಿಚಾರ ಸಂಕಿರಣ ನಡಪಾದು ಐತ ಮುಗಿತಲ ಶನಿವಾರ ಮಧ್ಯಾಹ್ನ ನಡತಂಡು. ಮುಗಿತಲ ಲೇಸಿಡು ರಾಜ್ಯದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಬರವು ಕಲ್ಪನಾ ಕ್ಲೇನ ಪಾತ್ರಕತೆ ನಡಪಾದು ಪಾತೇರಿರು. ಒವ್ವೇ ಹೊಸ ನೀತಿ ಕನತಂಡ ಅವು ಬರವು ಕಲ್ಪನಾ ಕ್ಲೇನೆ ಹೊಂದುದುಪ್ಪುಂಡು ಅಂಚಾದು ಒವ್ವೇ ಸರ್ಕಾರ ಬತ್ತಂಡಲ ತಾರೆ ಹಾಳು ಮಲ್ತನೋಡು ನಿಜ್ಜಿ ಬರವು ಕಲ್ಪಾವನಕ್ಲೇಗ್ ಹೊಂದುದೇ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಉಪ್ಪುಣೊಂದು ಮಂತ್ರಿ ಬಿಸಿ ನಾಗೇಶ್ ಪಂಡೇರು. ಅಂದರೆ ಎಷ್ಟರ ಮಟ್ಟಿಗೆ ಮೊಬೈಲ್ನ ಅಡಿಕ್ಟ್ ಆಗಿ ಮೊಬೈಲ್ ಇಲ್ಲದೆ ನಮ್ಮ ಯಾವುದನ್ನೂ ಮಗುವಿಗೆ ಊಟ ಮಾಡ್ಸೋಕ್ಕೂ ಮೊಬೈಲ್ ಬೇಕು ಅನ್ನುವಂಥ ಸ್ಥಿತಿ ಬಂದಿದೆ. ಅಂದರೆ ಈ ಥರದ್ದು ಅಂದರೆ
ಎಲ್ಲದ್ರ ಮೇಲೂ ಡಿಪೆಂಡ್ ಆಗ್ತಿರುವಂಥ ಒಂದು ಸೊಸೈಟಿ ಮುಂದೆ ಏನಾಗ್ಬೋದು ಅನ್ನೋಂಥದ್ದು ಗೊತ್ತಿಲ್ಲದೆ ಇರುವಂಥ ಸ್ಥಿತಿ ಬರುತ್ತೆ. ಕರೆಂಟ್ ಅಕಸ್ಮಾತ್ ಹೋದ್ರೆ ನಾವು ಹೇಗೆ ಬದುಕ್ಬೋದು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಪೆಟ್ರೋಲ್ ಕ್ಲೋಸ್ ಆಗ್ಬಿಟ್ರೆ ಹೇಗೆ ಬದುಕ್ತೀವಿ ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಭಯದಲ್ಲಿ ಇರ್ತೀವಿ. ಮತ್ತು ನಮ್ಮ ಕಾಲೇಜ್ಗೆ ಬಂದಿಲ್ಲದೆ ಇರುವಂಥವ್ರು, ಈ ಎಜುಕೇಷನ್ ಸಿಸ್ಟಮ್ ಮೂಲಕ ತುಂಬ ದಿನ ಬಂದಿಲ್ಲದೆ ಇರುವಂಥವ್ರಿಗೆ ಈ ಹೆದರಿಕೆನೂ ಇಲ್ಲ. ಸಿಸ್ ಒತ್ತು ನಿರ್ದೇಶಕರು ಡಾಕ್ಟರ್ ಗೌರೀಶ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒತ್ತು ನಿರ್ದೇಶಕರು ಸಿಡಿ ಜಯಣ್ಣ, ಡಿಡಿಪಿಐ ಸುಧಾಕರ್ ಕೆ, ಆಡಳಿತಾಧಿಕಾರಿ ಕೆಸಿ ನಾಯ್ಕ್, ಸಲಹೆಗಾರರು ರಮೇಶ್ ಕೆ, ಬಿಒ ಆದುಪ್ಪನ ಪ್ರಶಾಂತ್ ಬೊಕ್ಕ ರಾಜಲಕ್ಷ್ಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೇಂದ್ರ ಆಫೀಸ್ದ ವೆಂಕಟೇಶ್ ಕೆ, ಪ್ರಿನ್ಸಿಪಾಲಿಯರ್ನ ಸಂಘದ ಗುರುಕಾರ್ಯರ ಗಂಗಾಧರ ಆಳ್ವ ಪಾಲ್ದೆ ತುಂಡೇರು. ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರ್ನ ಸಂಘ, ಚಾಣಕ್ಯ ವಿಶ್ವವಿದ್ಯಾನಿಲಯ, ಶಕ್ತಿ ಎಜುಕೇಷನ್ ಟ್ರಸ್ಟ್ ಬೊಕ್ಕ ವಿದ್ಯಾಭಾರತಿ ಸಂಸ್ಥೆ ಒಟ್ಟಾದ ಈ ವಿಚಾರಕೂಟ ದೀದಿತ್ತ. ಬರ್ಪುನ ಬಕ್ರೀದ್ ಪರ್ವದ ಪೊರ್ತುಡು ಪೊಲೀಸರು ಕಟ್ಟುನಿಟ್ಟಿಡು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಕ್ರಮದಿತ್ತ ನೋಡೊಂದು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಗೋರಕ್ಷ ಪ್ರಮುಖ್ ಕಟೀಲ್ ದಿನೇಶ್ ಪೈ ಒತ್ತಾಯ ಮಲ್ತದಿರು. ಬಜರಂಗದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಕುಡ್ಲಡ್ ನಡಪಾಯಿನ ಸುದ್ದಿ ಕುಟುಡು ಪ್ರಾಂತ್ಯ ಗೋರಕ್ಷ ಪ್ರಮುಖ್ ಕಟೀಲ್ ದಿನೇಶ್ ಪೈ ಪಾತಿರ್ದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾದುಂಡು ಸರಿಯಾದ ಅವು ಅನುಷ್ಠಾನ ಆವೊಂದಿಜ್ಜಿ ಅಂಚಾದ ಕೈಕಂಜಲಿನ ಕೆರಿಯರ ಹೂವೆ ಅವಕಾಶ ಇಜ್ಜಿ ಬರ್ಪುನ ಬಕ್ರೀದ್ ಪರ್ಬದ ಪುರ್ತುಡು ಪೊಲೀಸರು ಕಟ್ಟುನಿಟ್ಟಿಡು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಕ್ರಮದ ನೋಡುವಂದು ಒತ್ತಾಯ ಮಲ್ತೇರು. ಗೋ ಸಂರಕ್ಷಣಾ ಕಾಯ್ದೆನ ಸೆಕ್ಷನ್ 4 ಹೂವೆ ಪ್ರಾಯದ ಪೆತ್ತ ಕಂಜಿ ಬೋರಿನ ಬಲಿ ಕೊರಿಯರೆಜ್ಜಿ ಬಲಿ ಕೊರ್ಪುನ ಉದ್ದೇಶುಡು ಕೈಕಂಜಲಿನ ಸಾಗಾವನ ಶಿಕ್ಷೆದ ಅಪರಾಧ ಐತ ಯಜಮಾನಿಯರು ಬಲಿ ಕೊರ್ಪುನ ಉದ್ದೇಶುಡು ಮಾರೇರಲ ಅವಕಾಶ ಇಜ್ಜಿ ಅಂಚಾದ ಏರು ಮಾತ ಅಕ್ರಮ ಪೆತ್ತದ ಮಾಸದ ಅಂದೆಡು ಉಳ್ಳೆರ ಅಕ್ಲಿನ ಸ್ವಾಧೀನೋಗಿ ತಂದು ಬಕ್ರೀದ್ ಮುಟ್ಟ ಸ್ಟೇಷನ್ ಕುಳ್ಳಾವಡು. ಜಿಲ್ಲಾಡಳಿತ ಈ ಬಗೆಟ್ ಸರಿಯಾಯಿನ ಕ್ರಮದೆತ್ತು ನೋಡು. ಅಕ್ರಮ ಕೈಕಂಜಿ ಸಾಗಾವನ ತಡೆಪೆರೆ ಪೊಲೀಸ್ ಕ್ರಮದೆತ್ತೊಂಜಿಂಡ ಹಿಂದೂ ಸಂಘಟನೆ ಕಾರ್ಯಕರ್ತರು ಅವಿನ ತಡೆಪು ಇருந்து ಕಟೀಲ್ ದಿನೇಶ್ ಪೈ ಪಂಡಿರು. ಗೋಪಾಲ್ ಕುತ್ತ, ಪವಿತ್ರ ಕೆರೆಬೈಲು, ಪ್ರದೀಪ್ ಪಂಪಲ್, ಪುನೀತ್ ಅತ್ತವರ ಸುದ್ದಿ ಕೂಟುಡಿತ್ತೀರು. ಯಾವುದು ಕಗ್ನಿಜೇಬಲ್ ಮತ್ತು ನಾನ್ ಬೇಲೇಬಲ್ ಇದೆ ಅಂಥ ಯಾವುದೇ ಒಂದು ಕಾನೂನನ್ನು ಉಲ್ಲಂಘಿಸಿದರೆ ಸಾರ್ವಜನಿಕರು ಅಂಥ ಉಲ್ಲಂಘನೆ ಮಾಡಿದವರನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಬೈ ಪ್ರೈವೇಟ್ ಪರ್ಸನ್. ಇದನ್ನು CRPC 43ಯಲ್ಲಿ ಹೇಳಿದೆ. ಆದ್ದರಿಂದ ಯಾರೂ ಕೂಡ ಇವರನ್ನು ಹಿಡಿಬೋದು. ಅದು ಕುರ್ಬಾರಿ ಕೊಡುವುದನ್ನು ಆಗಲಿ ಅಥವಾ ವಾಹನದಲ್ಲಿ ಸಾಗಾಟ ಮಾಡುವಂಥದ್ದು ನೋಡಿದರೆ ಇರ್ಬೋದು. ನಮಗೆ ಅದು ಅನ್ನಿಸಿದರೆ ಅವರು ಈ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸಿದರೆ ಅವರನ್ನು ಅರೆಸ್ಟ್ ಮಾಡ್ಬೋದು. ಇಡಗಿ ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತ್ ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.